ಪುತ್ತೂರಿನಲ್ಲಿ ಇತ್ತೀಚೆಗೆ ದಲಿತ ವಿದ್ಯಾರ್ಥಿನಿ ಮತ್ತು ಅವಳ ಹೆತ್ತವರ ಮೇಲೆ ಸಂಪ್ಯ ಠಾಣೆಯ ಪೊಲೀಸರ ದೌರ್ಜನ್ಯ ಹಾಗೂ ಪುತ್ತೂರಿನಲ್ಲಿ ದಲಿತ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ವಿರುದ್ಧ ಮಂಗಳೂರಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಸಂಘಟನೆ ಹೋರಾಟ ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಹಾಗೂ ಅತ್ಯಾಚಾರವೆಸಗಿದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು ಆಗ್ರಹಿಸಿದರು. ಯಾವ ಮೀಸಲಾತಿ ಉಂಟು? ನಿಮ್ಮ ಮೀಸಲಾತಿ ಯಾರಿಗೆ ಬೇಕು? ನಿಮ್ಮ ಮೀಸಲಾತಿ ನೀವೇ ಇಟ್ಟುಕೊಳ್ಳಿ. ನಮಗೆ 100ರಲ್ಲಿ 18% ಕೊಟ್ಟು ಈ 82% ಮೀಸಲಾತಿ ನೀವೇ ಇರಿಸಿಕೊಂಡಿದ್ದೀರಾ. ನಾವು 18% ಅಲ್ಲಿ ಶೇಕಡ ಈ ದೇಶದಲ್ಲಿ 35% ಜನರಿದ್ದೇವೆ. ನಮಗೆ ಆ ಮೀಸಲಾತಿಯನ್ನು ನಾವು ಅವಲಂಬನೆ ಮಾಡಿಕೊಂಡು ನಿಮ್ಮ ಕೈಯಿಂದ ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಅನಾಚಾರ ಮಾಡಿಕೊಂಡು ನಿಮ್ಮ ದೌರ್ಜನ್ಯ ನಮಗೆ. ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ರು.